ಮಂಗಳೂರಿನಿಂದ ಕೇರಳಕ್ಕೆ ಹೋಗುವ ಮಾರ್ಗದಲ್ಲಿ ಉಳ್ಳಾಲ ರೈಲು ನಿಲ್ದಾಣದ ಬಳಿ ರೈಲು ಹಳಿಯ ಮೇಲೆ ಜಲ್ಲಿಕಲ್ಲು ಸುರಿದಿರುವ ಘಟನೆ ಬೆಳಕಿಗೆ ಬಂದಿದೆ. ಶನಿವಾರ ತಡರಾತ್ರಿಯಲ್ಲಿ ಕೇರಳಕ್ಕೆ ತೆರಳುತ್ತಿದ್ದ ರೈಲು ಸಂಚರಿಸಿದ ವೇಳೆ ಭಾರೀ ಸದ್ದು ಕೇಳಿಬಂದಿತ್ತು. ಕೆಲ ಹೊತ್ತಿನ ಬಳಿಕ ಮತ್ತೊಂದು ರೈಲು ಸಂಚರಿಸುವಾಗಲೂ ಇದೇ ರೀತಿಯ ಸದ್ದು ಕೇಳಿಸಿತ್ತು. ಸ್ಥಳೀಯರು ಈ ಸದ್ದು ಕೇಳಿ ಭೂಕಂಪ ಇರಬಹುದು ಎಂದು ಮನೆಯಿಂದ ಹೊರಬಂದಿದ್ದರು. ಈ ವೇಳೆ ಕೆಲವರು ರೈಲು ಹೋದ ಸಮಯದಲ್ಲಿ ಈ ಸದ್ದು ಕೇಳಿಸಿದ ಕಾರಣ ಹಳಿಯಲ್ಲಿ ತಪಾಸಣೆ ನಡೆಸಿದ್ದಾರೆ. ತಪಾಸಣೆಯ ವೇಳೆ ಹಳಿಯ ಮೇಲೆ ಜಲ್ಲಿಕಲ್ಲು ಸುರಿದಿರುವುದು ಪತ್ತೆಯಾಗಿದ್ದು, ರೈಲ್ವೆ ಪೊಲೀಸರು ಹಾಗೂ ಉಳ್ಳಾಲ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಈ ಘಟನೆಯಿಂದ ಯಾರೋ ಉದ್ದೇಶಪೂರ್ವಕವಾಗಿ ಹಳಿಗಳ ಮೇಲೆ ಜಲ್ಲಿಕಲ್ಲು ಸುರಿದಿರಬಹುದೇ ಎಂಬ ಅನುಮಾನ ವ್ಯಕ್ತವಾಗಿದೆ. ಇತ್ತೀಚೆಗೆ ಹಲವು ರೈಲು ಅಪಘಾತಗಳು ಸಂಭವಿಸುತ್ತಿದ್ದು, ಇದು ಕೂಡ ಅಂತಹ ಒಂದು ಪ್ರಯತ್ನದ ಭಾಗವಾಗಿರಬಹುದು ಎಂಬ ಅನುಮಾನ ವ್ಯಕ್ತವಾಗಿದೆ. ಈ ಬಗ್ಗೆ ರೈಲ್ವೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಮನೆ ಹತ್ತಿರ ರೈಲ್ವೆ ಟ್ರ್ಯಾಕ್ ಇದೆ. ಅದರಲ್ಲಿ 8:10ಕ್ಕೆ ಹೋದಂತ ಟ್ರೈನ್ ಅಲ್ಲಿ ಸಣ್ಣ ಶಬ್ದ ಬಂದಿದೆ. 8:20ಕ್ಕೆ ಹೋದಲ್ಲಿ ದೊಡ್ಡ ಶಬ್ದ ಬಂದಕ್ಕೆ ಮನೆ ಅಕ್ಕಪಕ್ಕದವರೆಲ್ಲ ನಾವು ಮೇಲೆ ಅಲ್ಲಿ ಹೋಗಿ ನೋಡಿದ್ದೇವೆ. ಎಲ್ಲ ರೈಲ್ವೆ ಟ್ರ್ಯಾಕ್ ಅಲ್ಲಿ ಕಲ್ಲನ್ನು ಇಟ್ಟಿದ್ರು. ಹಾಗೆ ಅದರನ್ನೆಲ್ಲ ಪುಡಿ ಪುಡಿ ಆಗಿತ್ತು. ಹಾಗಾಗಿ ನಾವು ರೈಲ್ವೆ ಇಲಾಖೆಯಲ್ಲಿ ಇರುವಂತಹ ಗೋಪಿಯಣ್ಣ ಅವರಿಗೆ ಕಂಪ್ಲೇಂಟ್ ಮಾಡಿದ್ದೇವೆ. ಅವರು ರೈಲ್ವೆ ಇಲಾಖೆಗೆ ಮತ್ತೆ ಉಳ್ಳಾಲ ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಾಗೆ ಬಂದು ಪೊಲೀಸ್ ಅವರು ಮತ್ತು ರೈಲ್ವೆ ಇಲಾಖೆಯವರು ಕೂಡ ಬಂದು ಎಲ್ಲ ಚೆಕ್ ಮಾಡಿ ಫೋಟೋಗ್ರಾಫಿ ಎಲ್ಲ ತೆಗೆದು ಮಾಹಿತಿ ಎಲ್ಲ ಸಂಗ್ರಹ ಮಾಡಿ ಹೋಗಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅಲ್ಲಿ ಒಂದು ಸಿಸಿ ಕ್ಯಾಮೆರಾ ಹಾಕಬೇಕು. ಹಾಗೇನೆ ಬ್ರಿಡ್ಜಿನ ಅಡಿ ಭಾಗದಲ್ಲಿ ಡ್ರಗ್ಸ್ ತಗೊಳ್ಳುವಂತಹ ಮಕ್ಕಳೆಲ್ಲ ಬಂದು ಕೂತ್ಕೊಳ್ಳೋದು, ತುಂಬಾ ಜನರನ್ನ ನಾವು ಓಡಿಸಿದ್ದೇವೆ. ಆದಷ್ಟು ಇನ್ನು ಮುಂದೆ ಕೂಡ ಅಂಥದ್ದು ಕೂಡ ಆಗ್ಬೋದು. ಮತ್ತೆ ಇಂಥ ಒಂದು ದೊಡ್ಡ ಗಂಡನ ಆಗುವುದನ್ನು ತಪ್ಪಿಸ್ಲಿಕ್ಕೆ ಆಗಾದ್ರೂ ಸಿಸಿ ಕ್ಯಾಮರಾವನ್ನು ಅಳವಡಿಸಬೇಕಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇನೆ. ನಾವು ಕೂತ್ಕೊಳ್ಳಿದ್ದೇನೆ ಅಲ್ಲಿ ಕೂತ್ಕೊಳ್ಳೋದು ಮನೆ ಒಂದು ಹೀಗೆ ಆಗಿದೆ. ನಾನು ಇಲ್ಲಿ ನಾನು ಒಬ್ಬಲ್ಲಿ ಇರ್ತೀನಿ. ನಾನು ಅಲ್ಲಿ ಕೂತ್ಕೊಂಡು ಟೀ ಕುಡಿದಿದ್ದೇನೆ. ಅದು 40 ವರ್ಷದ ಫಸ್ಟ್ ಆಯ್ತು. ಇಂಥ ಅನುಭವ ಆಗಿಲ್ಲ. ಇದು ಫಸ್ಟ್ ಇವತ್ತು. ಮತ್ತೆ ಅಲ್ಲಿ ಯಾರನ್ನಾದ್ರೂ ನೀವು ನೋಡಿದ್ರ? ಇಲ್ಲ ಮಗ, ನಾನು ಅಲ್ಲಿ ಹೋಗ್ಲಿಲ್ಲ. ನಾನು ಒಬ್ಬಲ್ಲಿ ಇದ್ದೀಯಲ್ಲ ಮುದುಕಿ, ಇಲ್ಲಿ ಹೋಗ್ಲಿಲ್ಲ. ಮತ್ತೆ ಯಾರು ಬರ್ಬೇಕು? ಯಾರು ಹೇಳಿದಾರೆ ಅಂದ್ರೆ ಇವರು ಹೋಗಿದ್ರು ಆಕೆ, ಈಗ ರಾಜು ಅವರು ಹೋಗುವಾಗ ಬಂದು ಹೇಳಿದ್ದಾರೆ ಪಟ್ಟೆಗೆ ಕಲ್ಲು ಇಟ್ಟಿದ್ದಾರೆ ಅಂತ. ಹಾಗೆ ಇದ್ರು ಅಕ್ಕ.